ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದೇಹಕ್ಕೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ಏನು ಪ್ರಯೋಜನವಿದೆ ಹಾಗೂ ಇದನ್ನು ಯಾವ ದಿವಸ ಕಟ್ಟಿಕೊಳ್ಳಬೇಕು ಎಲ್ಲವನ್ನು ವಿವರವಾಗಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಕೆಟ್ಟ ದೃಷ್ಟಿ ಬೀಳಬಾರದೆಂದು ಕೈಗೆ, ಕತ್ತಿಗೆ ಅಥವಾ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದು ಸಹಜ. ನಕಾರಾತ್ಮಕ ಶಕ್ತಿಗಳನ್ನು ದೇಹದ ಒಳಗೆ ಪ್ರವೇಶ ಮಾಡದಂತೆ ಮಾಡಿ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸುವ ಶಕ್ತಿ ಈ ಕಪ್ಪು ದಾರಕ್ಕೆ ಇದೆಯಂತೆ. ಈ ಕಾರಣಕ್ಕಾಗಿ ಮಕ್ಕಳು ಹುಟ್ಟಿದ ತಕ್ಷಣ ಮಕ್ಕಳ ಸೊಂಟಕ್ಕೆ ಕಪ್ಪು ದಾರವನ್ನು ಕಟ್ಟುತ್ತಾರೆ ಅಥವಾ ಕಪ್ಪು ಮಣಿಗಳಿಂದ ಕೂಡಿದ ಬಳೆಯನ್ನು ಕೈಗೆ ತೊಡಿಸುತ್ತಾರೆ. ಕಪ್ಪು ದಾರವನ್ನು ದೇಹಕ್ಕೆ ಕಟ್ಟಿಕೊಳ್ಳುವುದರಿಂದ ಮನಸ್ಸು ಸಮತೋಲನಕ್ಕೆ ಬಂದು ಮಾನಸಿಕ ಉಲ್ಲಾಸ ಹಾಗೂ ನೆಮ್ಮದಿ ಸಿಗುತ್ತದೆಯಂತೆ. ಇನ್ನು ಈ ಕಪ್ಪು ದಾರಕ್ಕೆ ಪಂಚಭೂತಗಳಿಂದ ಬರುವ ಶಕ್ತಿಯನ್ನು ಸೆಳೆದುಕೊಳ್ಳುವ ಶಕ್ತಿ ಇದೆಯಂತೆ. ಆ ಶಕ್ತಿ ಯಾವಾಗಲೂ ನಮ್ಮ ಜೊತೆ ಇರಬೇಕೆನ್ನುವಂತಹ ಕಾರಣಕ್ಕೆ ಇಂದಿನವರು ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವಂತಹ ಪದ್ಧತಿಯನ್ನು ರೂಢಿಸಿಕೊಂಡು ಬಂದಿದ್ದರು. ಭೂಮಿ, ಗಾಳಿ, ನೀರು, ಬೆಂಕಿ ಹಾಗೂ ಆಕಾಶದಿಂದ ಉಂಟಾಗುವ ಸಕಾರಾತ್ಮಕ ಶಕ್ತಿಗಳು ನಮ್ಮ ಜೊತೆ ಇರುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪರಿಣಾಮ ಬೀರುವುದಿಲ್ಲ ಎನ್ನುವುದು ಇಂದಿನಿಂದಲೂ ಬಂದಿರುವಂತಹ ನಂಬಿಕೆ. ಇನ್ನು ಅತಿಯಾದ ಹೊಟ್ಟೆ ನೋವಿನಿಂದ ಬಳಲುತ್ತಿರುವಂತಹ ಮಹಿಳೆಯರು ಎರಡೂ ಕಾಲುಗಳಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ಹೊಟ್ಟೆ ನೋವಿಗೆ ತಕ್ಕ ಮಟ್ಟಿನ ಪರಿಹಾರ ಸಿಗಲಿದೆಯಂತೆ. ದಿನವೆಲ್ಲ ನಿಂತುಕೊಂಡೇ ಕೆಲಸ ಮಾಡುವವರಿಗೆ ಕಾಲು ನೋವನ್ನು ನಿವಾರಣೆ ಮಾಡಲು ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳುವುದು ತುಂಬಾನೇ ಪರಿಣಾಮಕಾರಿಯಾಗಲಿದೆ ಅಂತೆ. ಇನ್ನು ನಮ್ಮ ವಾಹನಗಳಿಗೆ ಹಾಗೂ ಮನೆ ಬಾಗಿಲಿಗೆ ಕಪ್ಪು ದಾರದಲ್ಲಿ ಕಾಯಿ ಮೆಣಸು ಹಾಗೂ ಲಿಂಬೆ ಹುಳಿ ಸೇರಿಸಿ ಕಟ್ಟುವುದರಿಂದ ನಕಾರಾತ್ಮಕ ಶಕ್ತಿಗಳ ಬಾಧೆಯಿಂದ ತಪ್ಪಿಸಿಕೊಳ್ಳಬಹುದಂತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರ ದಿವಸ ಎಡಗಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ಹಣದ ಸಮಸ್ಯೆಗಳು ದೂರವಾಗುತ್ತದೆಯಂತೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.